ದೇವಸ್ಥಾನಕ್ಕೆ ಬೇಕಾಗಿರುವಂಥ ಮೂರ್ತಿಗಳು ಸೇರಿ ಅದನ್ನೆಲ್ಲ ಮಾಡುವಂಥದ್ದು ಮುಜಫರಾಬಾದಿನ ನಮ್ಮ ಮುಸ್ಲಿಂ ಬಾಂಧವರು. ದೇವಸ್ಥಾನದ ಎಲ್ಲ ಬೇಕಾದಂಥ ಹೂಗಳನ್ನು ಕಟ್ಟೋರು ಕ್ರಿಶ್ಚಿಯನ್ ಬಾಯಮ್ಮಗಳು. ಇಂಥ ಒಂದು ಒಳ್ಳೆಯ ವಾತಾವರಣವನ್ನು ಕೆಡಿಸುವಂಥ ಇಬ್ಬರು ನನ್ನ ಸ್ನೇಹಿತರು ಎಂಪಿಗಳಾಗಿದ್ದಾರೆ. ಅವರು ನಳಿನ್ ಕುಮಾರ್ ಕಟೀಲ್ ಅನ್ನೋಂಥವ್ರು. ಇನ್ನೊಬ್ಬರು ಮಾತಿಗೆ ಕಟೀಲು ದುರ್ಗಾಂಬ ಹೆಸರು ಹೇಳ್ತಾರೆ. ಅವರು ದುರ್ಗಾಂಬ ಕಟೀಲಿನ ದೇವರ ಹೆಸರು ಹೇಳದೆ ಮಾಡೋದಿಲ್ಲ. ಕಟೀಲಿನ ದೇವರು ಭ್ರಮರ ರೂಪಿಯಾಗಿ ಬಂದು, ಕಟೀಲಿನ ದೇವರು ಭ್ರಮರ ರೂಪಿಯಾಗಿ ಅಂದರೆ ದುಂಬಿಯಾಗಿ ಬಂದು ಎಂಥ ಕೆಟ್ಟವ್ರನ್ನೆಲ್ಲ ಕುಟ್ಟಿ ಕೊಂದದ್ದು. ಅವರ ಹೆಸರು ಹೇಳ್ತಾರೆ. ಹೆಸರು ಹೇಳುವ ಅರ್ಹತೆಯನ್ನು ಅವರು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಬ್ಬರು ಮಾತಾಡ್ತಾರೆ ಅಂತ ನಾನು ಹೇಳ್ಕೊತೀನಿ, ಕಿರಿಚಾಡ್ತಾರೆ. ಶೋಭಾ ಕರಂದ್ಲಾಜೆ ಅವರು. ಐ ಆಮ್ ಟಾಕಿಂಗ್ ವೆರಿ ರೆಸ್ಪಾನ್ಸಿಬಲಿ. ಇವರಿಬ್ಬರು, ನಾನು ಎಲ್ಲ ಎಂ ಪಿಗಳ ಬಗ್ಗೆ ಹೇಳೋದಿಲ್ಲ, ಬಿ ಜೆ ಪಿಯ ಎಲ್ಲ ಎಂ ಪಿಗಳ ಬಗ್ಗೆ ಹೇಳೋದಿಲ್ಲ, ನಾನು ಇಡೀ ಕರಾವಳಿಯ ಸೌಂದರ್ಯವನ್ನು ಕೆಡಿಸುವಂಥ ಇವರಿಬ್ಬರು ಎಂ ಪಿಗಳು.